10 ದಿನಗಳಿಂದ ತವರು ಮನೆಯಲ್ಲಿದ್ದ ಪತ್ನಿ ವಾಪಸ್ ಬಾರದ ಕಾರಣ ಸಿಟ್ಟಿಗೆದ್ದ ಅಳಿಯ ತನ್ನ ಇಬ್ಬರು ಸಹಚರರೊಂದಿಗೆ ಸೇರಿಕೊಂಡು ಮಾವನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ಅಹಮದಾಬಾದ್ನ ನರೋಲ್ ಪ್ರದೇಶದಲ್ಲಿ ಶನಿವಾರ ರಾತ್ರಿ ನಡೆದಿದೆ. ಅಜೀಬ್ ಮನ್ಸೂರಿ ಮೃತಪಟ್ಟ ಮಾವ, ಇಬ್ರಾಹಿಂ ಮನ್ಸೂರಿ ಆರೋಪಿ ಅಳಿಯ. ಇಬ್ರಾಹಿಂನ ಪತ್ನಿ ಅನಾರೋಗ್ಯದಿಂದ ಬಳಲುತ್ತಿದ್ದ ತನ್ನ ತಾಯಿ ಮತ್ತು ಅತ್ತಿಗೆಯನ್ನು ನೋಡಿಕೊಳ್ಳಲು ತವರು ಮನೆಗೆ ಹೋಗಿದ್ಲು. 10 ದಿನಗಳಾದರೂ ಆಕೆ ಮರಣದ ಕಾರಣ ಇಬ್ರಾಹಿಂ ಅಲ್ಲಿಗೆ ಹೋಗಿ ಗಲಾಟೆ ಮಾಡಿದ್ದಾನೆ. ಗಲಾಟೆ ಮಾಡದಂತೆ ಮಾವ ಎಚ್ಚರಿಸಿದಾಗ ಕೇಳಿದ ಇಬ್ರಾಹಿಂ ತನ್ನ ಪತ್ನಿಯ ಕುಟುಂಬದವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ತನ್ನ ಇಬ್ಬರು ಸಹಚರರ ಜೊತೆ ಬಂದು ಮಾವನಿಗೆ ಚಾಕುವಿನಿಂದ ಇರಿದಿದ್ದಾನೆ. ಅಷ್ಟೇ ಅಲ್ಲದೆ ಅವರು ಕೆಳಗೆ ಬಿದ್ದ ನಂತರವೂ ಅವರನ್ನ ಕಾಲಿನಿಂದ ಒತ್ತಿದ್ದಾನೆ. ಬಳಿಕ ಅಲ್ಲಿದ್ದ ಆರೋಪಿಗಳು ಪರಾರಿಯಾಗಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಅಜೀಜ್ ಮನ್ಸೂರಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ನರೋಲ್ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಶೋಧ ನಡೆಸ್ತಾ ಇದ್ದಾರೆ.